ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮೋಮೋಸ್ ಮಾಡುವ ಅಂತಿದ್ದೇನೆ. ನೋಡಿ, ಅದಕ್ಕೆ 2 ಕಪ್ಪು ಮೈದಾ ಹಾಕ್ಕೊಳ್ತಿದ್ದೇನೆ, 2 ಕಪ್ ಹಾಕ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಲಸ್ತೇನೆ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ಇಲ್ಲದ್ರೆ ಒಮ್ಮೆಲೆ ಜಾಸ್ತಿ ಆಗ್ತದೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದು ಸ್ವಲ್ಪ ನಾದಿಕೊಂಡು ಮತ್ತೆ ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಈಗ ನೋಡಿ ಕಲಸಿ ಆಯಿತು. ಈಗ ಸ್ವಲ್ಪ ಮುಚ್ಚಳ ಮುಚ್ಚಿಡ್ತೇನೆ ಅರ್ಧ ಗಂಟೆ. ಅಂದರೆ ಸ್ವಲ್ಪ ಫ್ರೈ ಮಾಡಿದರೆ ಆಯ್ತದ್ದು. 1 ಸ್ಪೂನು ತೆಂಗಿನೆಣ್ಣೆ, ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ. ನೋಡಿ, 1 ನೀರುಳ್ಳಿ, ಇದು ದೊಡ್ಡದೊಂದು ನೀರುಳ್ಳಿ. ಮತ್ತು ಕಾಯಿ ಮೆಣಸು 4 ಸಣ್ಣ ಕಚ್ಕೊಂಡದ್ದು. ಸಣ್ಣ ಕಚ್ಕೊಂಡಿದ್ದೇನೆ. ಮೋಮೋಸ್ ಮಾಡಲಿಕ್ಕೆ ಒಂದು ಕ್ಯಾಬೇಜದ ಪಲ್ಯ ಮಾಡ್ಕೊಳ್ಬೇಕು. ಪಲ್ಯ ಮಾಡೋದನ್ನು ಮಾಡಬಹುದು, ಆದರೆ ನಾನಿಲ್ಲಿ ಮಾಡ್ತಾಯಿದ್ದೇನೆ ಯಾಕಂದರೆ ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತಂತ. ಅದಕ್ಕೆ ಕ್ಯಾಬೇಜ, ನೀರುಳ್ಳಿ, ಕಾಯಿ ಮೆಣಸು ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸಾಕು. ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು. ಜೀರಿಗೆ ಪುಡಿ ಒಂದು 1/4 ಸ್ಪೂನು. ಸ್ವಲ್ಪ ಗರಂ ಮಸಾಲ ಪುಡಿ, ಇದು ಒಂದು ಕಾಲು ಸ್ಪೂನು ಸಾಕು. ಆಯಿತು, ಇದು ಸ್ವಲ್ಪ ಬೇಯಲಿ. ಇದು ಮುಕ್ಕಾಲು ಬೆಂದರೆ ಸಾಕು. ಈಗ ಅರ್ಧ ಗಂಟೆ ಆಗಿದೆ. 3 ಪಾಲು ಮಾಡ್ಕೊಳ್ತೇನೆ. ಮುಚ್ಚಳ ತೆಗೆದು ಅದನ್ನು ಸ್ವಲ್ಪ ನಾದಿ 3 ಪಾಲು ಮಾಡಿಕೊಂಡೆ. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತೇನೆ. ಈಗ ಇದನ್ನು ಸ್ವಲ್ಪ ಪುಡಿ ಹಾಕ್ಕೊಂಡು ಲಟ್ಟಬೇಕು. ನೋಡಿ, ಇಷ್ಟು ದೊಡ್ಡದು ಲಟ್ಟಿದ್ದೀನಿ. ಈಗ ಇದಕ್ಕೆ ನಾವು ತಯಾರಿಸಿದಂತೆ ಇದು ಮುಕ್ಕಾಲು ಬೆಂದ ಕ್ಯಾಬೇಜಿದು ಮುಕ್ಕಾಲು ಬೆಂದಿದೆ. ಈಗ ಅಷ್ಟು ಹಾಕ್ಕೊಳ್ತೇನೆ. ಸೀರೆ ನೆರೆ ಹಿಡಿದಾಗೆ ಹಿಡಿತಿದ್ದೇನೆ ನೋಡಿ. ನಾನು ಸುಲಭ ಹಾಕ್ಲಿ ಅಂತ ಇದು ಮೆಜರ್ಮೆಂಟ್ ಕಪ್ಪು ಮೇಲೆ ಇಟ್ಕೊಂಡಿದ್ದೇನೆ. ಇದನ್ನು ತೆಗೆದು ನಾವು ಬೇರೆದ್ರಲ್ಲಿ ಇಟ್ಕೊಳ್ಳುವ. ನೋಡಿ, ಈ ರೀತಿ ಬರ್ತದೆ. ಇದಕ್ಕೆ ಸ್ವಲ್ಪ ಕಲರ್ ಹಾಕ್ತಿದ್ದೀನಿ, ಅಂದರೆ ಅರಿಶಿನ. ನಾನಿವತ್ತು 3 ಕಲರ್ದು ಮಾಡ್ತಿದ್ದೇನೆ, ಅದಕ್ಕೋಸ್ಕರ ಹೀಗೆ ಹಳದಿ ಕಲರ್ ಹಾಕ್ಕೊಳ್ತಿದ್ದೇನೆ, ಅರಿಶಿನ ಪುಡಿ. ಈಗ ನೋಡಿ, ಕೆಂಪು ಕಲರ್ ಹಾಕ್ಕೊಳ್ತಿದ್ದೇನೆ. ಇದು ನೋಡುವಾಗ ಕೆಂಪು ಕಾಣೋದಿಲ್ಲ, ಆದರೆ ಬೇಯುವಾಗ ಕೆಂಪಾಗುತ್ತೆ. ಈಗ ನೀರು ಕುದಿ ಬರ್ತಾ ಉಂಟು. ಕಲರ್ಫುಲ್ಲಾದ ಮೋಮೋಸ್ 3 ಕಲರಲ್ಲಿ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇದನ್ನು ಮೇಲೆ ಮೇಲೆ ಬೇಯಲಿಕ್ಕೆ ಇಡಬಾರ್ದು, ಒಂದು ಲೈನ್ ಮಾತ್ರ ಇಡಬೇಕು. ಇದೊಂದು 10 ನಿಮಿಷ ಬೇಯಬೇಕು. ಒಂದು 10 ನಿಮಿಷ ಬೆಂದ ಮೇಲೆ ಮುಚ್ಚಳ ತೆಗೆಯುವ. 10 ನಿಮಿಷ ಬೇಯಲಿ. ನೋಡಿ, ಬೆಂದಿದೆ ಅದು. ಈಗ ಸಾಕು, ಆಫ್ ಮಾಡ್ಕೊಳ್ತೇನೆ. ನೋಡಿ, ಅದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳಿಕ್ಕೆ 2 ಟೊಮೆಟೊ,
5 ಮೆಣಸು ಹಾಕ್ಕೊಂಡಿದ್ದೇನೆ. ತಣ್ಣಗಾದ ನಂತರ ಇದನ್ನು ಚಟ್ನಿ ಮಾಡ್ಕೊಳ್ತೇನೆ. ತೆಂಗಿನೆಣ್ಣೆ 1 ಸ್ಪೂನ್. ನೋಡಿ 5 ಎಸಳು ಬೆಳ್ಳುಳ್ಳಿ ಮತ್ತು 1/4 ಇಂಚು ಶುಂಠಿ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೇನೆ. ಟೊಮೆಟೊದ್ದು ಸಿಪ್ಪೆ ತೆಗೆದು ರುಬ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೇನೆ. ಒಟ್ಟಿಗೆ ಸ್ವಲ್ಪ ಹೊತ್ತು ಬೇಯಲಿ. ಕ್ಯಾಬೇಜ್ ಪಲ್ಯಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳುವಾಗ ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ತೋರಿಸಲಿಲ್ಲ, ಆದರೂ ಕರೆಕ್ಟಾಗಿ ಹಾಕ್ಕೊಂಡಿದ್ದೇನೆ. ನೀವು ಕೂಡ ಹಾಗೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ. ಅರ್ಧ ಸ್ಪೂನ್ ಸಕ್ಕರೆ. ನಾನು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೇನೆ. ನೋಡಿ ಲಿಂಬೆಹಣ್ಣು ಹಿಂಡ್ಕೊಳ್ತೇನೆ. 1 ಭಾಗ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೇನೆ. ನೋಡಿ ಈಗ ಸಾಕು, ಇದು ಕೆಳಗಿಳಿಸುವ. ಮೋಮೋಸ್ ಮಾಡಿದ್ದು ನೋಡಿದ್ರಲ್ಲ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಒಳಗೆ ಈ ರೀತಿ ಉಂಟು, ಒಳ್ಳೆ ಭಾರಿ ಚೆಂದಾಗಿದೆ. ಒಳಗೆ ಕಲ್ಲರ್ ಅಂತ ಇಲ್ಲ, ಆದರೂ ಚೆನ್ನಾಗಿದೆ. ಇದು ನಾನೊಂದು 3 ಕಲರ್ ಮಾಡ್ಕೊಂಡಿದ್ದೇನೆ, ಹಳದಿ, ಕೆಂಪು, ಬಿಳಿ ಎಲ್ಲ. ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನೋಡಿ ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.